ಯಕ್ಷಗಾನ ವೇಷ ಹಾಕಿ ಭಿಕ್ಷೆ ಬೇಡುವವರಿಗೆ ಪ್ರೋತ್ಸಾಹ ನೀಡಬೇಡಿ, ಅಂತಹ ವೇಷಧಾರಿಗಳನ್ನು ಕಂಡರೆ ಪೊಲೀಸರಿಗೆ ಮಾಹಿತಿ ಕೊಡಿ ಎಂದು ಯಕ್ಷಗಾನ ಕಲಾವಿದ ಅಶೋಕ್ ಶೆಟ್ಟಿ ಸರಪಾಡಿ ಮನವಿ ಮಾಡಿದ್ದಾರೆ. ಯಕ್ಷಗಾನವು ಒಂದು ಪೂಜನೀಯ ಕಲೆಯಾಗಿದ್ದು ಈ ಕಲೆಗೆ ಅಪಚಾರ ಎಸಗುವವರಿಗೆ ಜನರು ಸಹಕಾರ ನೀಡಬಾರದು ಎಂದು ಅವರು ತಿಳಿಸಿದ್ದಾರೆ. ಉಡುಪಿಯಲ್ಲಿ ಈ ಬಾರಿ ವಿಟ್ಲಪಿಂಡಿ ಉತ್ಸವ ವೇಳೆ ಸಾವಿರಾರು ಮಂದಿ ಯಕ್ಷ ವೇಷ ಧರಿಸಿ ವಿಕೃತವಾಗಿ ಭಿಕ್ಷಾಟನೆ ನಡೆಸಿದ್ದಾರೆ. ವಿಕೃತ ಚೇಷ್ಟೆ ಮಾಡುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಇದೀಗ ನವರಾತ್ರಿ ಸಂದರ್ಭದಲ್ಲಿ ಇಂತಹ ವೇಷಧಾರಿಗಳು ಭಿಕ್ಷಾಟನೆಗೆ ಇಳಿಯುವ ಸಾಧ್ಯತೆ ಇದೆ. ಹಾಗೆ ವೇಷ ಹಾಕಿಕೊಂಡು ಬರುವವರಿಗೆ ಭಿಕ್ಷೆ ಹಾಕಬೇಡಿ ಎಂದವರು ವಿನಂತಿಸಿದ್ದಾರೆ. ಈ ವಿಷಯವನ್ನ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ. ಯಕ್ಷಗಾನ ವೇಷಧಾರಿಗಳು ಭಿಕ್ಷಾಟನೆಯಲ್ಲಿ ತೊಡಗಿರುವುದು ಕಂಡು ಬಂದರೆ ಪೊಲೀಸರಿಗೆ ಕರೆ ಮಾಡಿ ದೂರು ನೀಡಬಹುದೆಂದು ಅವರು ಹೇಳಿದ್ದಾರೆ ಎಂದು ಅಶೋಕ್ ಶೆಟ್ಟಿ ಸರಪಾಡಿ ತಿಳಿಸಿದ್ದಾರೆ. ಯಕ್ಷಗಾನ ಇದು ರಂಗವೇದಿಕೆಯಲ್ಲಿ ಪ್ರದರ್ಶಿಸಲ್ಪಡುವಂತಹ ಕಲೆಯಾಗಿರ್ತದೆ. ಆದರೆ ಈಗೀಗ ಇದನ್ನೊಂದು ವ್ಯಾಪಾರಿ ದೃಷ್ಟಿಯಲ್ಲಿ ನೋಡುತ್ತಾ ಮುಖಕ್ಕೆ ಬಣ್ಣ ಬಳಿದುಕೊಂಡು ವೇಷವನ್ನು ಧಾರಣೆ ಮಾಡಿ ಭಿಕ್ಷಾಟನೆ ಮಾಡುವುದನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ವೃತ್ತಿಯಲ್ಲಿ ಬದುಕು ಕಟ್ಟಿಕೊಂಡಂತಹ ನನ್ನಂತಹ ಅನೇಕ ಮಂದಿಗಳಿಗೆ ಯಕ್ಷಗಾನವನ್ನು ದೇವತಾ ಸ್ವರೂಪದಲ್ಲಿ ಕಾಣುವಂತಹ ಯಕ್ಷಗಾನದ ಅಭಿಮಾನಿಗಳಿರ್ಬೋದು, ಆ ಕ್ಷೇತ್ರದ ಭಕ್ತಾದಿಗಳಿರ್ಬೋದು, ಈಗಿನ ಕೆಲವು ದುರ್ವರ್ತನೆಯಿಂದ ಮನಸ್ಸಿಗೆ ಬೇಸರ ಆಗ್ತಾ ಇದೆ. ಈಗೀಗ ಯಾರೋ ಯಕ್ಷಗಾನಕ್ಕೆ ಸಂಬಂಧಪಟ್ಟವರು ಬಂದು ಎಲ್ಲೋ ವೇಷವನ್ನು ಮಾಡಿ ಮುಖಕ್ಕೆ ಬಣ್ಣವನ್ನು ಬಳಿದುಕೊಂಡು ಭಿಕ್ಷಾಟನೆ ಮಾಡ್ತಾ ಇದ್ದಾರೆ ಬೀದಿಯಲ್ಲಿ. ಅದು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು, ಗೆಜ್ಜೆ ಕಟ್ಟಿದ ಬಳಿಕ ಅದು ಪೂಜೆ ಮಾಡುವಂತಹ ಗೆಜ್ಜೆ ಅದನ್ನು ಕಾಲಿಗೆ ಕಟ್ಟಿದ ಬಳಿಕ ಪಾದರಕ್ಷೆಯನ್ನು ಧಾರಣೆ ಮಾಡುವಂತಹ ಕ್ರಮ ಇಲ್ಲ. ಪಾದರಕ್ಷೆಯನ್ನು ಹಾಕಿಕೊಂಡು ಗೆಜ್ಜೆ ಕಟ್ಟಿ ಮುಖಕ್ಕೆ ಬಣ್ಣ ಬಳಿದು ಯಕ್ಷಗಾನದ ವೇಷಭೂಷಣವನ್ನು ತೊಟ್ಟುಕೊಂಡು ಬೀದಿಯಲ್ಲಿ ಅಂಗಡಿ ಮುಂದೆ ಕುಣಿದು ಅವರೆಲ್ಲ ಭಿಕ್ಷೆ ಕೇಳಿ ಒಂದು ವಿಕೃತವನ್ನು ನಾವು ಕಾಣ್ತಾ ಇದ್ದೇವೆ. 2 ವರ್ಷಗಳ ಹಿಂದೆ ನಾನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳನ್ನು ಕಂಡು ಅವರಲ್ಲಿ ಈ ಮೂಲಕ ನಿವೇದನೆ ಮಾಡಿಕೊಂಡ ಪ್ರಕಾರ ಅವರು ಹೇಳಿದ್ದಾರೆ, ಅಂತಹ ಪ್ರಕರಣ ಎಲ್ಲಿಯಾದರೂ ವೇಷ ಮಾಡಿಕೊಂಡು ಭಿಕ್ಷಾಟನೆ ಮಾಡುವಂತಹ ಸನ್ನಿವೇಶ ಇದ್ದರೆ ತಕ್ಷಣ ನೀವು 102 ಅಂದರೆ 102 ಇದಕ್ಕೆ ಫೋನ್ ಮಾಡಿ. ಇದು ಪೊಲೀಸ್ ಕಂಟ್ರೋಲ್ ರೂಮಿಂದ ಅಲ್ಲಿಗೆ ತಕ್ಷಣ ನಮ್ಮ ಪೊಲೀಸ್ ಗಾಡಿ ಬರ್ತದೆ, ಅವರನ್ನು ಅಲ್ಲಿಂದ ಕೊಂಡೋಗ್ತಾರೆ.